ನಮಸ್ಕಾರ ವೀಕ್ಷಕರೇ, ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವ ಕಣಚೂರು ಡಾಕ್ಟರ್ ಇದು ಆರೋಗ್ಯದ ಮಾತು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಪ್ರಕೃತಿ ನಮಗೆ ಸೌಂದರ್ಯವಾಗಿ ಕಾಣಿಸಬೇಕು ಅಂತ ಹೇಳಿದ್ರೆ ಮೊದಲು ನಾವು ಆರೋಗ್ಯವಂತರಾಗಿರಬೇಕು. ಈ ನಿಟ್ಟಿನಲ್ಲಿ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕಣಚೂರು ಹಾಸ್ಪಿಟಲ್ನವರು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ. ಇವತ್ತು ನಮಗೆ ಸೆಂಟರ್ ಫಾರ್ ಕ್ರೇನಿಯೋ ಫೇಶಿಯಲ್ ಎನೋಮಲೀಸ್ ಇದು ಕಣಚೂರು ಮೆಡಿಕಲ್ ಕಾಲೇಜ್ ಇದರ ಪ್ರಾಜೆಕ್ಟ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಮುಸ್ತಾಫ್ ಅವರು ನಮಗೆ ಕ್ರೇನಿಯೋ ಮೆಕ್ಸಿಲೋ ಫೇಶಿಯಲ್ ಸರ್ಜರಿ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಅಂತ ಹೇಳಿದ್ರೆ ಕ್ರೇನಿಯೋ ಮೆಕ್ಸಿಲೋ ಫೇಶಿಯಲ್ ಸರ್ಜರಿ ಅಂದ್ರೆ ಏನು ಅನ್ನುವಂಥದ್ದು ಸರ್? ಇದು ಸರ್ಜರಿ ತಲೆ ಮತ್ತೆ ಮುಖ ಸಂಬಂಧಪಟ್ಟ ಎನಾಮಲೀಸ್ ಹೇಳಿದ್ರೆ ಮೇನ್ಲಿ ಅದು ಡಿಫಾರ್ಮಿಟೀಸ್ ಆಗಿರ್ತದೆ. ಸೊ ದೀಸ್ ಡಿಫಾರ್ಮಿಟೀಸ್ ಕ್ಯಾನ್ ಬಿ ಆಗಲಿ ಇರುವ ಡಿಫಾರ್ಮಿಟೀಸ್, ಮೆಜಾರಿಟಿ ಆಫ್ ದೆಮ್. ಕೆಲವು ಡೆವಲಪ್ಮೆಂಟಲ್ ಹೇಳ್ತಾರೆ. ಡೆವಲಪ್ಮೆಂಟಲ್ ಹೇಳಿದ್ರೆ ಅವರು ಬೆಳೆಯುವಾಗ ಈ ಡಿಫಾರ್ಮಿಟೀಸ್ ಬಂದ್ಬಿಡ್ತದೆ ಮುಖಕ್ಕೆ, ತಲಕ್ಕೆ. ಕೆಲವು ಆಕ್ಸಿಡೆಂಟ್ ಅಲ್ಲಿ ತುಂಬಾ ಡಿಫಾರ್ಮಿಟೀಸ್ ಆಗ್ತದೆ. ಕೆಲವು ಆಕ್ಸಿಡೆಂಟ್ ಆದ ನಂತರ ಇರ್ತದೆ ಡಿಫಾರ್ಮಿಟೀಸ್. ಏನಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ನಮಗೆ ಎಲ್ಲ ಡಿಫಾರ್ಮಿಟೀಸ್ ಅನ್ನು ಕರೆಕ್ಟ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತಾರೆ ಪೋಸ್ಟ್ ಟ್ರೊಮ್ಯಾಟಿಕ್ ಡಿಫಾರ್ಮಿಟೀಸ್. ಸೊ ಅಂತ ಡಿಫಾರ್ಮಿಟೀಸ್ ಬರ್ತದೆ. ಸೊ ಆಲ್ ದೀಸ್ ಡಿಫಾರ್ಮಿಟೀಸ್ ಇದರಿಂದ ಎ ಚೈಲ್ಡ್ ಆರ್ ಎ ಪೇಷಂಟ್ ಕ್ಯಾನ್ ಹ್ಯಾವ್ ಒಂದು ಸೌಂದರ್ಯ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ತದೆ. ದೇ ಕ್ಯಾನ್ ಆಲ್ಸೋ ಹ್ಯಾವ್ ಫಂಕ್ಷನಲ್. ಈಗ ಮುಖದಲ್ಲಿ ಫಂಕ್ಷನ್ ಉಂಟು. ಒನ್ ಇಸ್ ವಿಷನ್, ಒನ್ ಇಸ್ ಸ್ಪೀಚ್. ಇದೆಲ್ಲ ಮುಖಕ್ಕೆ ಸಂಬಂಧಪಟ್ಟ ಫಂಕ್ಷನ್ಸ್. ಮತ್ತೆ ಈಟಿಂಗ್ ಇಸ್ ಅ ಬಿಗ್ ಫಂಕ್ಷನ್. ನಾವು ತಿನ್ನುವ ಫಂಕ್ಷನ್, ದಟ್ ಇಸ್ ಎ ಇಂಪಾರ್ಟೆಂಟ್ ಫಂಕ್ಷನ್. ಸೊ ಈಗ ಸೀಳು ತುಟಿ ಹೇಳುವ ಒಂದು ನೀವು ಕೇಳಿರ್ಬೋದು. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ರೇನಿಯೋಫೇಶಿಯಲ್ ಅನಾಮಲಿ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅವರಿಗೆ ಲಿಪ್ಸ್ ಕಟ್ ಆಗಿರ್ತದೆ, ಅದಲ್ಲದೆ ಆ ಕಟ್ ಇಟ್ ಎಕ್ಸ್ಟೆನ್ಸ್ ಬಾಯೊಳಗೆ ಇರ್ತದೆ. ಸೊ ಅದರಿಂದ ಅವರಿಗೆ ಅದು ಆಪರೇಷನ್ ಮಾಡಲಿಲ್ಲ ಆದ್ರೆ ಅವ್ರದ್ದು ಮಾತಾಡುವುದರಲ್ಲಿ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಸೊ ಆಸ್ ಯು ನೋ, ಈಗದ್ದು ಪ್ರೆಸೆಂಟ್ ಸಿಚುವೇಶನ್, ಒಬ್ಬರಿಗೆ ಈಗ ಎಲ್ಲಿ ಜಾಬ್ ನಮ್ಗೆ ಬೇಕಾದ್ರೆ ಯು ಶುಡ್ ಹ್ಯಾವ್ ಎ ಗುಡ್ ಸ್ಪೀಚ್. ನಾವು ಚೆನ್ನಾಗಿ ಮಾತಾಡಕ್ಕೆ ಆಗುದಿಲ್ಲ ಆದ್ರೆ we will not be able to communicate properly. So it becomes a severe deformity or disability. So ಇಂಥ ಪ್ರಾಬ್ಲಮ್ಸ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಮಕ್ಕಳಿಗೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ 1,000 ಮಕ್ಕಳು ಹುಟ್ಟಿದ್ರೆ, ಅಲ್ಲ 700 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಒಂದು ಮಗುವಿಗೆ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಆಗುವ ಚಾನ್ಸಸ್ ಇದೆ. ದಟ್ ಇಸ್ ದ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್. ಅದಲ್ಲದೆ ಮುಖಕ್ಕೆ ಮತ್ತೆ ತಲೆಗೆ ಸಂಬಂಧಪಟ್ಟ ಬೇರೆ ಪ್ರಾಬ್ಲಮ್ಸ್ ಹುಟ್ಟುವನಿಂದಲೇ ಕಾಣ್ತದೆ. ಒಂದು ಒನ್ ಆಫ್ ದ ಕಂಡೀಷನ್ಸ್ ಇಸ್ ಕಾಲ್ಡ್ ಆಸ್, ನನಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಹೆಮಿಫೇಶಿಯಲ್ ಮೈಕ್ರೋಸೋಮಿಯಾ. ಹಾಗೆ ಹೇಳಿದ್ರೆ ಒಂದು ಸೈಡ್ ಫೇಸ್ ಕಂಪ್ಲೀಟ್ ಚಿಕ್ಕದಾಗಿರ್ತದೆ ಕಂಪೇರ್ ಟು ದಿ ಅದರ್ ಸೈಡ್. ಅದು ಹುಟ್ಟುವಾಗನೇ ಇರುವ ಪ್ರಾಬ್ಲಮ್ಗಳು. ಸೊ ಇಂಥ ಸರ್ಜರಿ ಸ್ವಲ್ಪ ಕಾಂಪ್ಲೆಕ್ಸ್ ಇರ್ತದೆ. ಅದಕ್ಕೆ ಇಟ್ ಇಸ್ ಟೈಮ್ ಕನ್ಸ್ಯೂಮ್ಸ್ ಸರ್ಜರಿ. ಅಂಡ್ ಈಗ ನಮ್ಮ ಮಂಗಳೂರಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇಸ್ ಅ ವೆರಿ ಕಾಮನ್ ಥಿಂಗ್. ಓಕೆ, ಒನ್ ಆಫ್ ದ ರೀಸನ್ ಇಸ್, ಈಗ 4 ವೀಲಲ್ಲಿ ಹೋಗೋದಾದ್ರೆ ನಾವು ಸೀಟ್ ಬೆಲ್ಟ್ ಹಾಕಬೇಕು. ಸೊ ಸೀಟ್ ಬೆಲ್ಟ್ ಕ್ಯಾನ್ ಪ್ರಿವೆಂಟ್ ದೀಸ್ ಫೇಶಿಯಲ್ ಇಂಜುರಿ ಟು ಎ ಲಾರ್ಜ್ ಎಕ್ಸ್ಟೆಂಟ್. ಸೀಟ್ ಬೆಲ್ಟ್ ಹಾಕದಿದ್ರೆ ನಮ್ಮ ಮುಖಕ್ಕೆ ಅದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಇರ್ತದೆ. ಸೊ ಯು ಹ್ಯಾವ್ ಲಾಟ್ ಆಫ್ ಫ್ರಾಕ್ಚರ್ಸ್. ಈ ಫೇಸ್ ಬೋನ್ಗೆ ಫ್ರಾಕ್ಚರ್ಸ್ ಆಗ್ತದೆ. ಅದರಿಂದ ದೇ ಮೆ ನಾಟ್ ಬಿ ಏಬಲ್ ಟು ಈಟ್. ಈಗ ಈ ಕಣ್ಣನ್ನು ಸಪೋರ್ಟ್ ಮಾಡುವ ಬೋನ್ಸ್ ಫ್ರಾಕ್ಚರ್ ಆಗ್ತದೆ. ಅದರಿಂದ ಕಣ್ಣಿಗೆ ಪ್ರಾಬ್ಲಮ್ ಬರ್ಬೋದು, ವಿಷನ್ಗೆ ಪ್ರಾಬ್ಲಮ್ ಬರ್ಬೋದು. ಅದೆಲ್ಲ ಆ ಟೈಮಲ್ಲಿ ನಾವು ಅದನ್ನು ಚಿಕಿತ್ಸೆ ಕೊಟ್ರೆ ವಿ ಕ್ಯಾನ್ ಕರೆಕ್ಟ್ ದಟ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಈಗ ಆಕ್ಸಿಡೆಂಟ್ ಆದ ನಂತರ ಒಬ್ಬೊಬ್ರದ್ದು ವಿಷನ್ ಹೋಗ್ತದೆ, ಒಬ್ಬೊಬ್ರದ್ದು ಕಣ್ಣು ಸಣ್ಣದಿರ್ತದೆ, ಒಬ್ಬೊಬ್ಬರಿಗೆ ಡಬಲ್ ವಿಷನ್ ಇರ್ತದೆ.
ಸೊ ಇದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗಳು. ಎಸ್ ಸರ್, ಈಗ ಸಾಮಾನ್ಯವಾಗಿ ಅನ್ಕೊಂಡಿರ್ತಾರೆ ಫೇಶಿಯಲ್ ಸರ್ಜರಿ ಅಂತ ಹೇಳಿದ್ರೆ ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು ಅಂತ. ನಿಮ್ಮ ಪ್ರಕಾರ ಏನು ಅನ್ನುವಂಥದ್ದು? ಅದೇ ನಾನು ಹೇಳಿದಾಗೆ ಇದು ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬ್ಯೂಟಿಫಿಕೇಶನ್, ಅವ್ರನ್ನ ಚಂದ ಮಾಡಿದ್ರೆ. ಅಂದ್ರೆ ಒಬ್ಬರಿಗೆ ಡಿಫಾರ್ಮಿಟಿ ಇದ್ರೆ ಅವರು ಸೊಸೈಟಿಯಲ್ಲಿ ಅಷ್ಟು ಈಸಿಯಾಗಿ ಎಕ್ಸೆಪ್ಟ್ ಆಗುದಿಲ್ಲ. ಈಗ ಶಾಲೆಗೆ ಹೋಗುವಾಗ ಅವರು ಬೇರೆ ಮಕ್ಕಳಿಂದ ದೇ ವಿಲ್ ಲುಕ್ ಡಿಫರೆಂಟ್, ಸೊ ದೇ ಕ್ಯಾನ್ ಗೆಟ್ ಐಸೋಲೇಟೆಡ್. ನಾವು ಈಗ ನಂದು 25 years ಪ್ರಾಕ್ಟೀಸ್ ಅಲ್ಲಿ ತುಂಬಾ ಮಕ್ಕಳು ಇಂಥ ಪ್ರಾಬ್ಲಮ್ ಇದ್ದರಿಂದ ದೇ ಬಿಕಮ್ ಸ್ಕೂಲ್ ಡ್ರಾಪ್ ಔಟ್, ಶಾಲೆಗೆ ಹೋಗುದಿಲ್ಲ. ಒನ್ಸ್ ವಿ ಕರೆಕ್ಟ್ ದೆಮ್ ದೆನ್ ದೇ ಗೆಟ್ ದ ಕಾನ್ಫಿಡೆನ್ಸ್ ಟು ಡೂ ದರ್ ಎಜುಕೇಶನ್. ಎಲ್ಲ ಮಕ್ಕಳಿಗೆ ಅಲ್ಲ, ಬಟ್ ಸಮ್ ಆಫ್ ದ ಚಿಲ್ಡ್ರನ್ may not be able to face the social pressure, you know, in any of these ಇರುವ ಡಿಫಾರ್ಮಿಟಿ ಅಲ್ಲಿ. ಆಕ್ಸಿಡೆಂಟ್ ಅಫ್ ಕೋರ್ಸ್ ದೇ ವಿಲ್ ಎಲ್ಲರೂ ಬರ್ತಾರೆ, ಆಕ್ಸಿಡೆಂಟ್ ಆದ ಕೂಡಲೇ ಹಾಸ್ಪಿಟಲ್ ಅಲ್ಲಿ ಬರ್ತಾರೆ. ಸೊ ಇಟ್ ಈಸ್ ಈಸಿ ಟು ರೆಕಗ್ನೈಸ್ ಇಟ್, ಇಟ್ ಈಸ್ ಈಸಿ ಟು ರೆಕ್ಟಿಫೈ. ಅದು ಏನಂದ್ರೆ ವಿ ಆರ್ ದೇರ್ ವೆನ್ ಇಟ್ ಹ್ಯಾಪನ್ಸ್ ಮೋಸ್ಟ್ ಆಫ್ ದ ಟೈಮ್. ಸೊ ದ ಪ್ರಾಬ್ಲಮ್ ಗೆಟ್ಸ್ ಐಡೆಂಟಿಫೈಡ್. ಈಗ ಈ ಹುಟ್ಟುವಾಗನೇ ಇರುವ ಪ್ರಾಬ್ಲಮ್ ಏನಂದ್ರೆ ಪೇರೆಂಟ್ಸಿಗೆ ಇದರ ಮಾಹಿತಿಯಲ್ಲಿ ಅವರಿಗೆ ಇನ್ಫಾರ್ಮೇಶನ್ ಇರುವುದಿಲ್ಲ. ಇದು ಮಾಡಬೇಕಾ, ಮಾಡುದು ಬೇಡವಾ, ಇದು ಮಾಡಿದ್ರೆ ಎಂತ ಆಗ್ತದೆ. ಬೇರೆ ಒಂದು ಪ್ರಾಬ್ಲಮ್ ಹೇಳಿದ್ರೆ ಇಂಥ ಮಾಡುವ ಸೆಂಟರ್ಸ್ಗಳು ಸ್ವಲ್ಪ ನಾಟ್ ಮೆನಿ. ಈಗ ತುಂಬಾ ಕಡೆ ಇದೆ, ಬಟ್ ನಾಟ್ ಮೆನಿ. ಎಸ್ ಸರ್, ಈ ಬಗ್ಗೆ ಇನ್ನಷ್ಟು ಮಾತಾಡ್ತೇವೆ ಸರ್. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವ ಕಣಚೂರು ಡಾಕ್ಟರ್ ಇದು ಆರೋಗ್ಯದ ಮಾತು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟ್ರೆ, ಈಗಾಗಲೇ ಹೇಳ್ತಾ ಇದ್ರಿ ನೀವು ಫೇಶಿಯಲ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೇಳಿದ್ರಿ. ಇನ್ನು ಈ ಒಂದು ಫೇಶಿಯಲ್ ಸರ್ಜರಿಗೆ ಸಂಬಂಧಪಟ್ಟಂತೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಹೇಗೆ ಅನ್ನುವಂಥದ್ದು, ಹೇಗೆ ಟೈಮಿಂಗ್ಸ್ ಎಲ್ಲ ಇದರದ್ದು ಅನ್ನುವಂಥದ್ದು ಸರ್? ಸಮ್ ಆಫ್ ದ ಸರ್ಜರೀಸ್, ಕೆಲವು ಸರ್ಜರೀಸ್ಗಳೆಲ್ಲ ವಿ ಕ್ಯಾನ್ ಡೂ ಇಟ್ ವೆರಿ ಸಿಂಪಲ್. ಅಫ್ಕೋರ್ಸ್ ದ ಸರ್ಜನ್ ಶುಡ್ ಬಿ ವೆಲ್ ಟ್ರೈನ್. ಸರ್ಜರಿ ಮಾಡುವವರು ಒಳ್ಳೆ ಟ್ರೈನ್ ಆಗಿರಬೇಕು, ಬಿಕಾಸ್ ದೇ ಆರ್ ವೆರಿ ಡೆಲಿಕೇಟ್ ಸರ್ಜರೀಸ್. ಫಾರ್ ಎಕ್ಸಾಂಪಲ್, ಒಂದು ಕ್ಲಿಪ್ ಸರ್ಜರಿ ವಿಲ್ ಟೇಕ್ ಅರೌಂಡ್ 1.5 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ. ಸೊ ಯಾವ ಸರ್ಜರಿನೂ ಈಗ ರೂಟೀನ್ ಆಗಿ ಮಾಡಿದ್ರೆ ಅದು ಮತ್ತೆ ಅಷ್ಟು ಕಾಂಪ್ಲಿಕೇಟೆಡ್ ಸರ್ಜರಿ ಆಗುದಿಲ್ಲ. ಇದು ರೇರ್ಲಿ ಮಾಡುವಾಗ ಅದೊಂದು ಕಾಂಪ್ಲಿಕೇಟೆಡ್ ಸರ್ಜರಿ ಕಾಣಿಸ್ತದೆ ನಮಗೆ. ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ದಿ ಅದರ್ ಆಸ್ಪೆಕ್ಟ್ ಇಸ್ ಸಮ್ ಆಫ್ ದಿ ಸರ್ಜರೀಸ್. ಕೆಲವು ಸರ್ಜರಿಗಳು ತುಂಬಾ ಟೈಮ್ ತಗೊಳ್ತದೆ. ಇಟ್ ರಿಕ್ವೈರ್ಸ್ ಅ ವೆರಿ ಗುಡ್ ಸಪೋರ್ಟ್. ಇಟ್ ಆಲ್ಸೋ ರಿಕ್ವೈರ್ಸ್ ಒಳ್ಳೆ ಸೆಟಪ್ ಬೇಕು, ಬೇರೆ ಸಪೋರ್ಟಿಂಗ್ ಟೀಮ್ ಬೇಕು, ಒಳ್ಳೆ ಈಗ ಸರ್ಜರಿ ಮಾಡೋದಾದ್ರೆ ನಾವು ಈ ಮಕ್ಕಳದ್ದು ಮತಿ ತಪ್ಪಿಸ್ಬೇಕು, ಅದಕ್ಕೆ ಒಳ್ಳೆ ಅನೆಸ್ಥೆಟಿಸ್ಟ್ ಬೇಕು. ಯು ನೀಡ್ ಅ ಗುಡ್ ಅನೆಸ್ಥೀಸಿಯಾ ಡಿಪಾರ್ಟ್ಮೆಂಟ್. You need other supporting system. You need ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಬೋನ್ ಕಟ್ ಮಾಡಲಿಕ್ಕೆ ಒಳ್ಳೆ ಲೇಟೆಸ್ಟ್ ಸಾಸ್ ಬೇಕು, ನಮಗೆ ಸ್ಕೋಪೀಸ್ ಬೇಕು. ಸೊ ಕಾನಚೂರ್ ಹಾಸ್ಪಿಟಲ್ ಅಂತ ಒಂದು ಸೆಂಟರ್ ವೇರ್ ದ ಸೆಟಪ್ ಇಸ್ ವೆರಿ ಗುಡ್, ವೇರ್ ವಿ ಹ್ಯಾವ್ ಅ ಗುಡ್ ಸಪೋರ್ಟಿಂಗ್ ಅದರ್ ಡಿಪಾರ್ಟ್ಮೆಂಟ್ಸ್ ಲೈಕ್ Department of Anesthesia, the pediatric department, ಮತ್ತೆ sometimes the ENT department, and also the neurosurgery department. ಇದೆಲ್ಲ we work with team ಆಗಿ ನಾವು ಅವರೊಟ್ಟಿಗೆ ವರ್ಕ್ ಮಾಡ್ತೇವೆ. ಸೊ ದಟ್ ಇಸ್ another aspect of it. ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ, ಸಿನ್ಸ್ ಈ ಸರ್ಜರೀಸ್ ತುಂಬಾ ಟೈಮ್ ತಗೊಳ್ತದೆ, ಅದರಿಂದ ಪೋಸ್ಟ್ ಆಪ್ ಕೇರ್ ಒಳ್ಳೇದಿರಬೇಕು. ಸೊ ಪೋಸ್ಟ್ ಆಪ್ ಕೇರ್ಗೆನೆ ವಿ ಹ್ಯಾವ್ ಟು ಹ್ಯಾವ್ ಎಕ್ಸ್ಪರ್ಟ್ಸ್, ಇಂಟೆನ್ಸಿವಿಸ್ಟ್ ಬೇಕು. ಈಗ ಮಕ್ಕಳಾದ್ರೆ ವಿ ನೀಡ್ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ದೊಡ್ಡವರಾದ್ರೆ ವಿ ನೀಡ್ ಇಂಟೆನ್ಸಿವಿಸ್ಟ್. ಸೊ ಅಂತೆಲ್ಲ ಸೆಟಪ್ ಇರುವಾಗ ಈ ಸರ್ಜರಿ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಬರುದಿಲ್ಲ. ಕಾಂಪ್ಲಿಕೇಶನ್ಸ್, ಎನಿ ಸರ್ಜರಿ ಕ್ಯಾನ್ ಬಿಕಮ್ ಕಾಂಪ್ಲಿಕೇಟೆಡ್ if you don't have the right trained surgeon to do it, number one. If you don't have the right setup to do it.
ಸೊ ಸಿನ್ಸ್ ಅವರ್ ಇನ್ಸ್ಟಿಟ್ಯೂಷನ್ ಇದೆಲ್ಲ ಇದರಿಂದ ವಿ ಆರ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಕೇಸಸ್ ಕ್ವೈಟ್ ರೆಗ್ಯುಲರ್ಲಿ. ನಾವು ಯಾವಾಗಲೂ ಅಪರೂಪಕ್ಕೊಮ್ಮೆ ಮಾಡೋದಲ್ಲ, ನಾವು ರುಟೀನ್ ಆಗಿ ಮಾಡ್ತಾ ಇದ್ದೇವೆ. ಎಸ್ ಸರ್, ಈಗ ಜನ ಅನ್ಕೊಂಡಿರ್ತಾರೆ ಈ ಒಂದು ಸರ್ಜರಿ ತುಂಬಾ ಕಾಸ್ಟ್ಲಿ ಇರ್ಬೋದು ಹಾಗೆಲ್ಲ ಅನ್ಕೊಂಡಿರ್ತಾರೆ, ಆದ್ರೆ ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳೆಲ್ಲ ಹೇಗಿರುತ್ತೆ ಅಂತದ್ದು ಸರ್? ಈಗ ನಮ್ಮ ಆಸ್ಪತ್ರೆಯಲ್ಲಿ ಏನಂದ್ರೆ ಇಟ್ ಇಸ್ ಎ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಸೊ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಸಬ್ಸಿಡಿ ಇರ್ತದೆ ಕಂಪೇರ್ಡ್ ಟು ಪ್ರೈವೇಟ್ ಸೆಟಪ್. ಏನಂದ್ರೆ ಇಲ್ಲಿ ಅವರಿಗೆ ಡಾಕ್ಟರ್ಸ್ ಫೀಸ್ ಕೊಡ್ಲಿಕ್ಕಿಲ್ಲ. ಸೊ ಮೆಡಿಸಿನ್ ಕಾಸ್ಟ್ ಎಲ್ಲ ಕಾಸ್ಟ್ ಪ್ರೈಸ್ ಅಲ್ಲಿ ಹೋಗ್ತದೆ, ಬಿಕಾಸ್ ಇಟ್ ಇಸ್ ಅ ಮೆಡಿಕಲ್ ಕಾಲೇಜ್ ಸೆಟಪ್. ಆ್ಯಂಡ್ ನಮ್ಮ ಇನ್ಸ್ಟಿಟ್ಯೂಷನ್ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಒಂದು ಸ್ಪೆಷಾಲಿಟಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಅವರು ತುಂಬ ಅದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಸೊ ಇದೆಲ್ಲ ಇರುವಾಗ ಒಂದು ನಮ್ಮ ಈ ಸೆಟಪ್ ಅಲ್ಲಿ ಮಾಡುವುದಾದ್ರೆ ಈಗ ಬೇರೆ ಇಫ್ ಯು ಕಂಪೇರ್ ಟು ಸಮ್ ಅದರ್ ಸೆಂಟರ್ಸ್ it could be done at say 1/4 or maximum 1/3 of the price. ಅಷ್ಟರಲ್ಲಿ ನಮಗೆ ಮಾಡ್ಬೋದು ಎನಿ ಕಾಂಪ್ಲಿಕೇಟೆಡ್ ಸರ್ಜರೀಸ್. ಈಗ ಐ ಡೋಂಟ್ ವಾಂಟ್ ಟು ಗಿವ್ ಯು ಎ ಫೈನಾನ್ಷಿಯಲ್ ಫಿಗರ್, ಅದು ಮತ್ತೆ ಅದು ಪಬ್ಲಿಸಿಟಿ ತರ ಆಗ್ತದೆ. ಬಟ್ ಇನ್ ಸಿಂಪಲ್ ವರ್ಡ್ಸ್ ಐ ಕ್ಯಾನ್ ಸೇ ಸಿನ್ಸ್ ಇಟ್ ಇಸ್ ಅ ಮೆಡಿಕಲ್ ಕಾಲೇಜ್ ಸೆಟಪ್, ಪೇಷಂಟ್ಸ್ಗೆ ತುಂಬ ಬೆನಿಫಿಟ್ ಆಗ್ತದೆ. ಬಿಕಾಸ್ ದೀಸ್ ಕಾಂಪ್ಲೆಕ್ಸ್ ಸರ್ಜರೀಸ್ ಕ್ಯಾನ್ ಬಿ ಡನ್ with at a reasonable price. ಒಂದು ಮತ್ತೆ ನಮ್ಮ ಹಾಸ್ಪಿಟಲ್ ಆಲ್ಸೋ ವಿ ಹ್ಯಾವ್ ಸಮ್ ಮೆಕ್ಯಾನಿಸಮ್. ಇದು ತುಂಬ ಪುವರ್ ಇದ್ದ ಪೇಷಂಟ್ ಆದರೆ ವಿ ಹ್ಯಾವ್ ಸಮ್ ಫಂಡ್ಸ್ ಟು ಹೆಲ್ಪ್ ದೆಮ್. ಎಸ್ ಸರ್, ಈಗಾಗಲೇ ಹೇಳಿದ್ರಿ ನೀವು ಕಣಚೂರು ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರಿ. ಈ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಯಾವ ರೀತಿಯಲ್ಲಿ ನೀವು ಟ್ರೈನಿಂಗ್ ಕೊಡ್ತೀರಾ ಇವಾಗ? ಈಗ ನಮ್ಮ ಕಣಚೂರು ಆಸ್ಪತ್ರೆಯಲ್ಲಿ ವಿ ಹ್ಯಾವ್ ಅಂಡರ್ ಗ್ರಾಜುಯೇಟ್ ಟ್ರೈನಿಂಗ್, ವಿ ಡೋಂಟ್ ಹ್ಯಾವ್ ಪೋಸ್ಟ್ ಗ್ರಾಜುಯೇಟ್ ಟ್ರೈನಿಂಗ್. ಈಗ ನಮ್ಮಲ್ಲಿ ಟ್ರೈನ್ ಆಗೋದು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಪೋಸ್ಟ್ ಗ್ರಾಜುಯೇಷನ್ ಆದ ನಂತರ ಫಾರ್ ಅಡ್ವಾನ್ಸ್ ಟ್ರೈನಿಂಗ್ ವಿ ಹ್ಯಾವ್ ಈಗ ಎವ್ರಿ ಇಯರ್ ವಿ ಗಿವ್ 1 year ಫೆಲೋಶಿಪ್. ಸೊ ಎವ್ರಿ ಇಯರ್ ವಿ ಟೇಕ್ 4 candidates ಟು ಟ್ರೈನ್ ದೆಮ್. ಅವರು ಇಂಡಿಯಾದಿಂದ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ದೇ ಕಮ್. ಅದರ ಇಂದ ಐಡಿಯಾ ಏನಂದ್ರೆ ವಿ ಟ್ರೈನ್ ದೆಮ್ so they can go to their place and offer these services. Because ಇದರಲ್ಲಿ ವೆರಿ ಮುಖ್ಯವಾದ ಆಸ್ಪೆಕ್ಟ್ ಏನಂದ್ರೆ ಟ್ರೈನಿಂಗ್ ಒಳ್ಳೆದಿದ್ರೆ ಇದನ್ನು ಈಸಿಲಿ ಮಾಡ್ಬೋದು. ಟ್ರೈನಿಂಗ್ ಇಲ್ಲದಿದ್ರೆ ಇಂಥ ಸರ್ಜರೀಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಎವ್ರಿ ಇಯರ್ 4 ಫೆಲೋಸ್ ಇದ್ದಾರೆ ಈಗ, ವಿಚ್ ಇಸ್ ಸಪೋರ್ಟೆಡ್ ಬೈ ದ ಇನ್ಸ್ಟಿಟ್ಯೂಷನ್. ನಾವು ಅವರಿಗೆ ಟ್ರೈನಿಂಗ್ ಕೊಡುವಾಗ ಅವರಿಗೆ ಒಂದು ಸ್ಟೈಫಂಡ್ ಸಹ ಕೊಡ್ತೇವೆ. ಎಸ್ ಸರ್, ಈಗಾಗಲೇ ಹೇಳಿದ್ರಿ ನೀವು ಟ್ರೈನಿಂಗ್ ಯಾವ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತೀರಾ ಅನ್ನುವಂಥದ್ದು. ಸರ್, ಇನ್ನಷ್ಟು ಕೇಳೋಕ್ಕಿದೆ ನಿಮ್ಮ ಹತ್ರ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವ ಕಣಚೂರು ಡಾಕ್ಟರ್ ಇದು ಆರೋಗ್ಯದ ಮಾತು ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟ್ರೆ, ಈಗಾಗಲೇ ಹೇಳ್ತಾ ಇದ್ರಿ ನೀವು ಆರೋಗ್ಯದ ವಿಷಯದ ಬಗ್ಗೆ, ಅಂದರೆ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಸ್ಟೂಡೆಂಟ್ಸ್ಗೆ ಕೂಡ ಯಾವ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರಿ ಅನ್ನುವಂಥದ್ದು ಕೂಡ ಹೇಳಿದ್ರಿ. ಇನ್ನು ಇಂಡಿಯಾದಲ್ಲಿ ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಎಷ್ಟು ಸೆಂಟರ್ಗಳಿವೆ ಅನ್ನುವಂಥದ್ದು ಸರ್? ಈಗ ಫೇಶಿಯಲ್ ಸರ್ಜರಿಯಲ್ಲಿ ತುಂಬಾ ಆಸ್ಪೆಕ್ಟ್ ಇದೆ. ಒಂದು ಆಸ್ಪೆಕ್ಟ್ ಅಲ್ಲಿ ತುಂಬಾ ಸೆಂಟರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಕ್ಲೆಫ್ಟ್ ಸೆಂಟರ್, ಸೀಳು ತುಟಿಯ ಸೆಂಟರ್ ಇಂಡಿಯಾದಲ್ಲಿ ಅರೌಂಡ್ ಈಗ ಆಲ್ಮೋಸ್ಟ್ ಅರೌಂಡ್ 200 ಇರ್ಬೋದು. ಬಟ್ ಒನ್ ಸಿಂಗಲ್ ಸೆಂಟರ್ ಎಲ್ಲದನ್ನು ಮಾಡುದು, ಆಲ್ ದ ಫೇಶಿಯಲ್ ಅನಾಮಲೀಸ್ ಅಂತ ಮಾಡುವ ಸೆಂಟರ್ಸ್ ಇಟ್ ಈಸ್ ರಿಲೇಟಿವ್ಲಿ ಲೆಸ್. ದೇರ್ ಮೇ ಬಿ ಮ್ಯಾಕ್ಸಿಮಮ್, ನನಗೆ ಅದು ಫಿಗರ್ಸ್ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ, ಮೇ ಬಿ ಅರೌಂಡ್ 20 to 25 ಸೆಂಟರ್ಸ್ ವೇರ್ ಒಂದು ಸೆಂಟರ್ ಅಲ್ಲಿ ಮುಖಕ್ಕೆ ಸಂಬಂಧವಾದ ಎಲ್ಲಾ ಸರ್ಜರಿಗಳು ಅಲ್ಲಿ ಆಗ್ತದೆ. ಅಂತ ಸೆಂಟರ್ ಮೇ ಬಿ ಮ್ಯಾಕ್ಸಿಮಮ್ 20 to 25. ಓಕೆ ಸರ್. ಇನ್ನು ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಏನಾದರೂ ಸಪೋರ್ಟಿಂಗ್ ಟೀಮ್ ಏನಾದರೂ ಇದೆಯಾ, ಹೇಗೆ? ಕರೆಕ್ಟ್, ಇದು ನಾನು ಐ ಹ್ಯಾವ್ ಟೋಲ್ಡ್ ಯು ದಿಸ್ ಅರ್ಲಿಯರ್. ಸೊ ಈಗ ನಮ್ಮಲ್ಲಿ ವಿ ಹ್ಯಾವ್ ಎ ಗುಡ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಎ ಗುಡ್ ಡಿಪಾರ್ಟ್ಮೆಂಟ್ ಅನೆಸ್ಥೀಸಿಯಾ ಮತಿ ತಪ್ಪಿಸುವ ಡಾಕ್ಟರ್ಗಳದ್ದು ಡಿಪಾರ್ಟ್ಮೆಂಟ್ ಬೇರೆ ಇದೆ. ವಿ ಹ್ಯಾವ್ ಎ ನ್ಯೂರೋ ಸರ್ಜನ್ ಒಬ್ಬರಿದ್ದಾರೆ.
ಮತ್ತೆ ವಿ ಹ್ಯಾವ್ ಆರ್ಥೋಡಾಂಟಿಸ್ಟ್, ಅಂದರೆ ಕೆಲವರು ಇವ್ರದ್ದು ಹಲ್ಲು ಅದೆಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನಮ್ಮಲ್ಲಿ ಒಳ್ಳೆ ಆರ್ಥೋಡಾಂಟಿಕ್ ಟೀಮ್ ಇದೆ. ದೆನ್ ವಿ ಹ್ಯಾವ್ ENT ಸರ್ಜನ್ಸ್ and we have a good intensivist. So all this makes ನಮ್ಮ ಡಿಪಾರ್ಟ್ಮೆಂಟ್ಗೆ ವ್ಯಾಲ್ಯೂ ಆ್ಯಡ್ ಆಗ್ತದೆ. That makes our department strong because we have the support of various other departments. ಎಸ್ ಸರ್, ಇನ್ನು ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಇದೊಂದು ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಬೆನಿಫಿಟ್ ನೀಡುತ್ತೆ ಅನ್ನುವಂಥದ್ದು ಸರ್? ಎಸ್, ಈಗ ಎರಡು ವಿಷಯದಲ್ಲಿ ನನಗೆ ಮಾತಾಡ್ಬೋದು. ಒಂದು ಚಿಲ್ಡ್ರನ್ ಬಾರ್ನ್ ವಿತ್ ಡಿಫಾರ್ಮಿಟೀಸ್. ಸೊ ವೆನ್ ಈಗ ಪೇರೆಂಟ್ಸಿಗೆ ಫಸ್ಟ್ ಟೈಮ್ ಅದು ನೋಡುವಾಗ ಅವರಿಗೆ ಅದ್ರ ಬಗ್ಗೆ ತುಂಬ ಒಂದು ಡಿಪ್ರೆಸ್ಡ್ ಆಗಿ ಹೋಗ್ತಾರೆ. ಸೊ ಬಿಕಾಸ್ ದೇ ಲೂಸ್ ಹೋಪ್ಸ್, ನಮ್ಮ ಮಗುವಿಗೆ ಈಗ ಆಗಿದೆ. ಸೊ ಇಟ್ ದೇ ಕಮ್ ವೆರಿ ಅರ್ಲಿ. ನಾವು ಅವರಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅದರ ಟೈಮಲ್ಲಿ ಸರ್ಜರಿ ಮಾಡುವ ಅವರಿಗೆ ಒಂದು ಹೋಪ್ ಕೊಟ್ಟರೆ ದ್ಯಾಟ್ ವಿಲ್ ಮೇಕ್ ದಿ ಪೇರೆಂಟ್ಸ್ ಕಂಫರ್ಟಬಲ್. ಅಂದರೆ ದೇ ಆಲ್ಸೋ ಫೀಲ್ ಅವರ ಮಕ್ಕಳಿಗೆ ಒಂದು ಫ್ಯೂಚರ್ ಇರುವ ಚಾನ್ಸ್ ಇದೆ. ಇಲ್ಲಾದರೆ ನಾನು ಮುಂಚೆ ಮೆನ್ಷನ್ ಮಾಡಿದ್ದೇನೆ, ಅವರಿಗೆ ಸ್ಕೂಲ್ಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ನಮ್ಮ ಸೊಸೈಟಿದೊಂದು ಮೇನ್ ಸ್ಟ್ರೀಮಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ. ದೇ ಆಲ್ವೇಸ್ ಗೆಟ್ ಐಸೋಲೇಟೆಡ್. ಸೊ ಇಟ್ ಹ್ಯಾಸ್ ಎ ಗ್ರೇಟ್ ಡೀಲ್ ಆಫ್ ಸೋಷಿಯಲ್ ಇಂಪ್ಯಾಕ್ಟ್. ಈಗ ನಾನು ಹೇಳಿದಾಗೆ ಕೆಲವರಿಗೆ ಮಾತಾಡಕ್ಕೆ ಆಗೋದಿಲ್ಲ. ಈಗ ನಾವು ಒಂದು ಪೇಷಂಟ್ ಮಾಡಿದ್ದು ಈಗಲ್ಲ, ಒಂದು 20 years ಬ್ಯಾಕ್ ನಾನು ಒಂದು ಸರ್ಜರಿ ಮಾಡಿದ್ದು ಪೇಷಂಟ್ ಸೀಳು ಬಾಯಿ ಇದ್ದವರು. ಈಗ ಕೇರಳದಲ್ಲಿ ಈಸ್ ಎ ಮೂವಿ ಸಿಂಗರ್ ಆಗಿದ್ದಾರೆ. ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಬಿಕಮ್ ಮಾಡೆಲ್ಸ್. ಸೊ ಇಟ್ ಹ್ಯಾಸ್ ಅ ಗ್ರೇಟ್ ಸೋಷಿಯಲ್ ಇಂಪ್ಯಾಕ್ಟ್ ಬಿಕಾಸ್ these are all what you call in English life changing surgery. ಅವರ ಲೈಫ್ ಎಂದು ಚೇಂಜ್ ಮಾಡುವ ಇಂಪ್ಯಾಕ್ಟ್ ಇರ್ತದೆ. ಎಸ್ ಸರ್, ಇನ್ನು ಈ ಸರ್ಜರಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಿದ ನಂತರ ಯಾವ ರೀತಿಯಲ್ಲಿ ಅದನ್ನ ಕೇರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸರ್? ಯಾ, ಇಂಥ ಕೆಲವು ಪೇಷಂಟ್ಸ್ಗೆ ರಿಕ್ವೈರ್ಸ್ ಅ ಲಾಟ್ ಆಫ್ ಕೌನ್ಸಿಲಿಂಗ್ ಆ್ಯಂಡ್ ನಾವು ಈ ಪೇಷಂಟ್ಸ್ ಅನ್ನು ವಿ ಟ್ರೀಟ್ ದೆಮ್ ವೆರಿ ಕಂಪ್ಯಾಷನೇಟ್ಲಿ. ಐ ಡೋಂಟ್ ನೋ ದಿ ಕನ್ನಡದಲ್ಲಿ ಕಂಪ್ಯಾಷನ್ಗೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಲವ್, ಸಿಂಪತಿ ಎಂದು ಹೇಳ್ಬೋದು. ಸಿಂಪತಿ ಇಸ್ ನಾಟ್ ದ ರೈಟ್ ಟರ್ಮ್. ಈಗ ಆಕ್ಸಿಡೆಂಟ್ ಆಗಿ ಬಂದವರ ಪೇಷಂಟ್ಸ್ಗೆ ಅವರಿಗೆಲ್ಲ ಪೋಸ್ಟ್ ಆಪರೇಟಿವ್ ಡ್ಯೂರಿಂಗ್ ದ ರಿಕವರಿ ಫೇಸ್ ತುಂಬ ಅವರಿಗೆ ಸೈಕಲಾಜಿಕಲಿ ಇಂಪ್ಯಾಕ್ಟ್ ಆಗ್ತದೆ. ಸೊ ವಿ ಟ್ರೈ ಅವರ್ ಬೆಸ್ಟ್ ಟು do good treatment, number one. Number two, to assure them, ಅವ್ರಿಗೊಂದು assurance ಕೊಡಬೇಕಲ್ಲ. If you give good treatment, then you can give assurance. If you don't do good treatment, then where you can give assurance? So first thing is ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಕೊಟ್ಟು we give them assurance that ಸ್ವಲ್ಪ ಟೈಮಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಆಗ್ತದೆ. Not that every case will become normal, but to a large extent, yes. ಎಸ್ ಸರ್, ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಣಚೂರು ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟಿ ಇದೆ ಅನ್ನುವಂಥದ್ದು ಸರ್ಜರಿ ಬಗ್ಗೆ ಅನ್ನುವಂಥದ್ದು ಸರ್? ಹೌದು, ಈಗ ನಮ್ಮ ಡಿಪಾರ್ಟ್ಮೆಂಟ್ಗೆ ಪರವಾಗಿ ಸಂಬಂಧಪಟ್ಟ ಆಲ್ ದಿ ಸಪೋರ್ಟ್ ಸಿಸ್ಟಮ್ ವಿ ಹ್ಯಾವ್. ನಾನು ಹೇಳಿದಾಗೆ ನಮ್ಮಲ್ಲಿ 4 fellows ಇದ್ದಾರೆ. ಸೊ ದೇ ರಿಯಲಿ ವರ್ಕ್ ಹಾರ್ಡ್. ನಮ್ಮಲ್ಲಿ ಈಗ ಆಕ್ಸಿಡೆಂಟ್ ಅದೆಲ್ಲ ಬಂದರೆ they are there immediately to attend them. And support from ಬೇರೆ ಈಗ ಆಕ್ಸಿಡೆಂಟ್ ಆಗುವ ಮುಖಕ್ಕೆ ಮಾತ್ರ ಅಲ್ಲ, ಕೈ ಕಾಲು ತಲೆಗೆ, ಸೊ ಚೆಸ್ಟಿಗೆ. ಸೊ ಎಲ್ಲ ಸ್ಪೆಷಾಲಿಟೀಸ್ ನಮ್ಮ ಕಾಣಚೂರು ಮೆಡಿಕಲ್ ಕಾಲೇಜಲ್ಲಿ ವಿ ಹ್ಯಾವ್ ದ ಸ್ಪೆಷಲಿಸ್ಟ್. ಸೊ ವಿ ಕ್ಯಾನ್ ಅಟೆಂಡ್ ದಿಸ್ ಇಸ್ ಎನಿ ಎಮರ್ಜೆನ್ಸೀಸ್. ವಿ ಆರ್ ನಮ್ಮ ಹತ್ರ ಅದನ್ನು ಅಟೆಂಡ್ ಮಾಡುವ we have all the facilities and manpower ಕೂಡ ಇದೆ. when I say manpower, ಅದರದ್ದು ಸ್ಪೆಷಲಿಸ್ಟ್ ಒಂದೊಂದು ಡಿಫ್ರೆಂಟ್ ಆಸ್ಪೆಕ್ಟಿಗೆ ಅದರದ್ದು ಸ್ಪೆಷಲಿಸ್ಟ್. we have general surgeons, neuro surgeon, orthopedic surgeon, ಇದರದ್ದೆಲ್ಲ ಸೆಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಸೊ we are in a better position to handle all these problems. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
ಮುನ್ನುಡಿ ಮುನ್ನಡೆಗಾಗಿ.